ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು. ಸುತ್ತಮುತ್ತ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದ ಲೋಕಾಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ವಾಲಿಬಾಷರ್ ಅವರು ಸಾರ್ವಜನಿಕರಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಿದರು. ಒಂದೇ ಟೀಮ್ ಅಂತ ಚರಂಡಿ ಇದು ಒಂದು ಮಾಡ್ಕೊಟ್ಟಿದ್ದಾರೆ. ಸಿಸಿ ರೋಡ್ಗೆ ಒಳಗೆ ಮೇಡಮ್ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಜನವರಿಯಿಂದ ಗಮನಕ್ಕೆ ತರ್ತಾನೆ ಇದೀವಿ. ಸಾಹೇಬ್ರು ಗೊತ್ತಾ ಇಲ್ಲ. ಉಳಿದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿಕೊಡಿ. ಜನರು ಪದೇ ಪದೇ ಅಧಿಕಾರಿಗಳ ಬಳಿ ಅಲೆದಾಡುವುದು ಬೇಡ ಎಂದರು. ಹಾಗೆಯೇ ಸಾರ್ವಜನಿಕರು ಕೂಡ ಅಧಿಕಾರಿಗಳ ಬಳಿ ಹೋಗಬೇಕಾದರೆ ಸಂಬಂಧಪಟ್ಟ ದಾಖಲಾತಿಗಳ ಸಮೇತ ಹೋಗಿ ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ತಿಳಿಸಿದರು. ಲೋಕಾಯುಕ್ತರ ಸಭೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ದಾಖಲಿಸಿಕೊಂಡು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳ ಮುಖೇನ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಲೋಕಾಯುಕ್ತ ಡಿಎಸ್ಪಿ ರವೀಶ್ ಮಾತನಾಡಿ, ಲೋಕಾಯುಕ್ತ ಅಧಿಕಾರಿಗಳ ಬಳಿ ಇರುವ ಸಾರ್ವಜನಿಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡುವವರು ಅಧಿಕಾರಿಗಳೇ. ಬಹಳ ದೂರದಿಂದ ಪುಟ್ಟ ಗ್ರಾಮಗಳಿಂದ ಬಡ ಜನರು ಬರುತ್ತಾರೆ. ಅವರು ಕಚೇರಿಗಳಿಗೆ ಬರಲು ಅವರ ಬಳಿ ಹಣವೂ ಇರುವುದಿಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಥವಾ ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನರನ್ನ ತಮ್ಮ ಕಚೇರಿಗಳಿಗೆ ಅಲೆದಾಡಿಸಿ ಬಳಸಿಕೊಳ್ಳದೆ ಬೇಗ ಪರಿಹಾರ ಒದಗಿಸಬೇಕು. ನಾವು ಕೂಡ ಸ್ಥಳೀಯ ತಹಶೀಲ್ದಾರ್ ಅವರ ಜೊತೆ ಕೆಲವು ರೈತರ ಸ್ಥಳಗಳಿಗೆ ಖುದ್ದಾಗಿ ಭೇಟಿ ನೀಡುತ್ತೇವೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸ್ವೀಕಾರಿ ಸಮಾರಂಭಕ್ಕೆ ನಾನು ಬಂದೆ. ಇಲ್ಲಿ ನಮ್ಮ DSP ಅವರು, ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಕೊರಟಗೆರೆ ತಹಸೀಲ್ದಾರ್ ಮೇಡಮ್ ಬಂದರು. ಇಲ್ಲಿ ಜನರ ಅಹವಾಲನ್ನು ಸ್ವೀಕರಿಸಿದ್ದೀವಿ. ಸುಮಾರು 10 ಅರ್ಜಿಗಳು ಬಂದಿದೆ ನಮಗೆ. ಅದು ಮ್ಯಾಕ್ಸಿಮಮ್ಮು ನಮ್ಮ ಕಂದಾಯ ಇಲಾಖೆ ಇತ್ತು. ಆಮೇಲೆ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದ್ದೀವಿ. ಅವರು ಅದಕ್ಕೆಲ್ಲ ಭಾಳ ಬೆಳಕು ಚೆಲ್ಲಿದ್ದಾರೆ. ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನು ನಾವು ಅದನ್ನು ತರ್ಕಕ್ಕೆ ತೊಗೊಂಡು ಹೋಗ್ತೀವಿ. ವಿಲ್ ಟೇಕ್ ಇಟ್ ಟು ದ ಲಾಜಿಕಲ್ ಎಂಡ್. ಬಟ್ ಅದೇನಾಗುತ್ತೆ, ಕೆಲವು ವಿಷಯಗಳು ಈ ಕಂದಾಯ ಇಲಾಖೆದು ಟೆಕ್ನಿಕಾಲಿಟೀಸ್ ಭಾಳ ಇರ್ತವೆ. ಸೊ ಆ ಪ್ರೊಸೀಜರಲ್ ಆಸ್ಪೆಕ್ಟಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಅದನ್ನು ನಾವು ಆದಷ್ಟು ಮಿನಿಮೈಸ್ ಮಾಡಿ ಮೇಡಮ್ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸರ್ ನಾವು ಬೇಗನೆ ಮಾಡಿಕೊಡ್ತೀವಿ. ಈ ಹದ್ಬಸ್ ಇರ್ಬೋದು, ನಕಾಶೆದು ಇರ್ಬೋದು, ಸರ್ವೇದಿರ್ಬೋದು, ಈ ಖಾತೆ ಬದಲಾವಣೆ ಇರ್ಬೋದು, ಏನೇನಿದೆ ಅದನ್ನು ನಾವು ಆದಷ್ಟು ನಾವು ಮಿನಿಮೈಸ್ ಮಾಡಿ ನಾವು ವಿಳಂಬ ಮಾಡಲ್ಲ ಸರ್, ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟ ಆಗಿದೆ. ಸೊ ನಾವು ಜನರಿಗೆ ಅಪೀಲ್ ಮಾಡೋದೇನೆಂದರೆ, ತಾವು ನಿರ್ಭೀತರಾಗಿ ನಿಮ್ಮ ಕೆಲಸ ಏನೇ ಸರ್ಕಾರದ ಇಲಾಖೆಗಳಲ್ಲಿ ಪೆಂಡಿಂಗ್ ಇದ್ದರೆ ನಮಗೆ ಬಂದು ದೂರು ಕೊಡಿ. ನಾವು ಆ ದೂರನ್ನು ಪರಿಶೀಲಿಸಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸೂಕ್ತ ಸೂಚನೆಗಳು ಕೊಟ್ಟು ನಿಮ್ಮ ಕೆಲಸ ಮಾಡಿಸ್ಕೊಡ್ತೀವಿ. ಹಾಗೇನಾರು ಅವ್ರ ಕಡೆ ಏನಾದ್ರು ಬೇಕಂತ ಏನಾದ್ರು ನಿಮ್ಮ ಒಟ್ಟಿಗೆ ಅವರು ತೊಂದರೆ ಕೊಡಲಿಕ್ಕೆ ಇಷ್ಟ ಆಗ್ತದೆ, ಅದಕ್ಕೆ ನಾವು ಬೇರೆ ಥರ ನಮಗೇನಿದೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಗೊತ್ತಾಯ್ತಾ? ಬಟ್ ನೀವು ನಮ್ಮ ಹತ್ರ ಬಂದು ನೀವು ನಮ್ಗೆ ಹೇಳಬೇಕು, ಸರ್ ನಮ್ಗೆ ಈಗ ತೊಂದರೆ ಆಗ್ತಾ ಇದೆ, ಈಗ ನಮ್ಗೆ ಈ ಕೆಲಸ ಈಗ ಆಗ್ತಾ ಇಲ್ಲ, ಈಗ ಮಾಡ್ತಾ ಇಲ್ಲ ಅಂತ. ಬಟ್ ಕೆಲವು ಕೆಲಸಗಳಲ್ಲಿ ಟೈಮ್ ಆಟೋಮೆಟಿಕ್ ತಗೊಳ್ಳುತ್ತೆ. ಈ ಕಂದಾಯ ಇಲಾಖೆ ಕೆಲಸಗಳು, ಹದ್ಬಸ್ಲು, ಅದು ಸರ್ವೆ, ಕೆಲವು ಕಮಿಟಿಗಳು ಫಾರ್ಮ್ ಆಗಬೇಕು. ಅದರಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ. ಬಗೆಹರಿಸುವ ಕಮಿಟಿ ಫಾರ್ಮ್ ಮಾಡಬೇಕು, ಅದಕ್ಕೆಲ್ಲ ಟೈಮ್ ಬರಬೇಕು. ಅದಕ್ಕೆ ಅವ್ರಿಗೂ ಆಗಲ್ಲ. ಸೊ ಅದೆಲ್ಲ ಕಷ್ಟಗಳಿದೆ. ಬಟ್ ಆದರೂ ಕೂಡ ನಾವು ಆದಷ್ಟು ಜನರಿಗೆ ಜಾಸ್ತಿ ತೊಂದರೆ ಆಗಬಾರ್ದು, ಅವ್ರ ದೂರುಗಳಿಗೆ ನಾವು ಅನ್ನೆಸೆಸರಿ ಮಾಡಬಾರ್ದು ಅಂತ ಹೇಳಿ ನಾವು ಆವಾಗ ನಮ್ಮ ಲೋಕಾಯುಕ್ತ ವತಿಯಿಂದ ಈಗೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ, ಸಭೆಗಳು ಮಾಡ್ತಾ ಇದ್ದೀವಿ. ಆಮೇಲೆ ಅಧಿಕಾರಿಗಳಿಗೂ ನಾವು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಜನರಿಗೆ ಅವ್ರೇನೇನು ಸಮಸ್ಯೆಗಳಿಗೆ ಸ್ಪಂದಿಸಿ ಅವ್ರ ಕೆಲಸ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜನರು ಸಮಸ್ಯೆನ ಆಲಿಸುವ ಕೆಲಸಗಳು ಸುಗಮ ಆಗಲಿದೆ. ನನ್ನ ಪ್ರಕಾರ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ತಹಶೀಲ್ದಾರ್ ನಹಿದಾ ಜಂಜಂ ರವರು ಮಾತನಾಡಿ, ಇಲ್ಲಿ ನೀಡಿರುವ ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾನು ಗಮನ ಹರಿಸಿದ್ದೇನೆ. ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ತಿಳಿಸಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿಎಸ್ಪಿ ರವೀಶ್, ಇನ್ಸ್ಪೆಕ್ಟರ್ ರಾಮರೆಡ್ಡಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಂದಿದ್ದ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ವರ್ಷ ಆಗಿದೆ ಸರ್.
ಆಯ್ತು ನೀನು ಬರ್ತಾರೆ. ಈಗ ಅರ್ಜಿ ಕೊಟ್ಟಿರ್ತೀನಿ ಆಯ್ತಮ್ಮ ನಮ್ಗೆ ಈಗ ಹೋದ್ಸರಿ 15-3 ಕೊಟ್ಟಿದ್ವಿ ಸರ್. ನಮ್ಗೆ ಕೊಟ್ಟಿದ್ದೀರಾ? ನಿಮಗೆ ಕೊಟ್ಟಿದ್ದೆ ಸರ್. ನಾನು ಕೇಳ್ತಾ ಇರೋದು ನಮ್ಗೆ ಎಷ್ಟು ಯಾವಾಗ ಕೊಟ್ಟಿದ್ದೆ ಮಜ್ಜಿ ಇವಾಗ ಸರ್. ಆಯ್ತು ಕೂತ್ಕೊಳ್ಳಿ. ಈಗ 2 ವರ್ಷದಿಂದ 1 ವರ್ಷ 2 ವರ್ಷ 1 ವರ್ಷ ಜನವರಿ ಕಿತ್ತಾಕಿದ್ದಾರೆ ಸರ್. ಮೊದ್ಲು ಕಳೆ ಇದ್ದು ಸರ್ ಬೀದಿ ಕಳೆ ಈ ತರ ಇದೆ ಚರಂಡಿ ತುಂಬಾ ನಮ್ಗೆ ನೆಲ್ಲಿ ಯಾರು ನೀರ್ ಬಿಡ್ತಿಲ್ಲ ಅಕ್ಕಪಕ್ಕ ಈ ನೀರ್ ಆಫೀಸ್ಗಳು ಪಂಚಾಯತಿ ಕಡೆಯಿಂದ ಹೇಳ್ತಾರೆ ಅವ್ರ ಪಂಚಾಯತಿ ಹೋಗಿ ಹೇಳಿದ್ರೆ ಇಲ್ಲ ಇದು ಆಗಲ್ಲ ಇವಾಗ ಕಟ್ಕೊಂಡಿದೆ ಸರ್. ಈಗ ಇದೆ ಕಂದಾಯ ಕೊಟ್ಟಿದ್ದಾರೆ. ಹೌದು. ಯಾವ ಪಂಚಾಯತ್?